ನಮಸ್ತೆ ಸರ್, ನಿಮ್ಮದೊಂದು ಇಂಟರ್ವ್ಯೂ ಮಾಡಬೇಕಿತ್ತು. ನನ್ನ ಟೆನ್ಷನ್ ಆಗಲಿ, ನಾನು ನಿಮ್ದೊಂದು ಬೇರೆ. ಏನು ಸರ್ ನಿಮ್ಮ ಟೆನ್ಷನ್? ಅದೆಲ್ಲ ನಿಮ್ಗೆ ಯಾಕ್ರಿ? ಪರವಾಗಿಲ್ಲ ಸರ್, ಹೇಳಿ ನಿಮ್ಮ ಟೆನ್ಷನ್. ಫಸ್ಟ್ ನೀವು ಕೂರಿ, ಆಮೇಲೆ ಹೇಳ್ತೇನೆ. ಈಗ ಹೇಳಿ ಸರ್. ನಿನ್ನೆ ರಾತ್ರಿ ನಮ್ಮ ಮನೆಗೆ ಕಳ್ಳರು ಬಂದಿದ್ರು. ಎಲ್ಲ ವಸ್ತುಗಳನ್ನು ತಗೊಂಡೋಗಿದ್ದಾರೆ. ಎಲ್ಲನಾ? ಎಲ್ಲದನ್ನು ಸಹ ತಗೊಂಡೋಗಿದ್ದಾರೆ. ಟಿವಿಯನ್ನು ಒಂದನ್ನೇ ಬಿಟ್ಟು ಹೋಗಿದ್ದಾರೆ. ಯಾಕೆ ಸರ್ ಅದು ಟಿವಿ ಬಿಟ್ಟೋದ್ರು? ಯಾಕಂದ್ರೆ ನಾನು ಟಿವಿ ನೋಡ್ತಿದ್ದೆ. ಈಗಲಾದ್ರೂ ಇಂಟರ್ವ್ಯೂ ಮಾಡಲ ಸರ್? ಕಾಲ್ ಎತ್ತಿ ಸರ್. ಏನಂದ್ರಿ? ಕಾಲ್ ಎತ್ತಿ ಸರ್. ಇಂಟರ್ವ್ಯೂಗೋಸ್ಕರ ಏನೊಂದು ಬೇಕಾದ್ರೂ ಎತ್ತಿಸ್ತಾಳೆ. ನೋಡಮ್ಮ, ಎತ್ತಿಬಿಟ್ಟೆ. ಮೊಬೈಲ್ ಕಾಲ್ ಎತ್ತಿ ಸರ್. ಎತ್ತಿದ ನೋಡ್ರಿ. ಅಯ್ಯೋ ಏನಿಲ್ಲ ಸರ್, ಈಗಲಾದ್ರೂ ಇಂಟರ್ವ್ಯೂ ಮಾಡ್ಲಾ? ಮಾಡ್ರಿ. ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಗೊತ್ತಿಲ್ಲದೆ ಇಷ್ಟೊತ್ತು ಮಾತಾಡಿದೆ ನೀವು. ಜನಗಳಿಗೋಸ್ಕರ ಹೇಳಿ ಸರ್. ನನ್ನ ಹೆಸರು ಚಂದ್ರು ಅಂತ. ನಿಮಗೆ ಚೆನ್ನಾಗಿ ಹಾಡಲಿಕ್ಕೆ ಬರ್ತದಲ್ಲ, ಒಂದು ಹಾಡು ಹಾಡ್ತೀರಾ? ಹಾಡ? ನನಗೆ ಹಾಡೇ ಬರಲ್ಲಮ್ಮ. ನಮ್ಗೆ ಗೊತ್ತುಂಟು ಸರ್, ಜನಗಳಿಗೋಸ್ಕರ ಒಂದು ಹಾಡು ಹಾಡ್ತೀರಾ? ಆಯ್ತು, ಡ್ಯಾನ್ಸ್ ಮಾತ್ರ ಹಾಡಾಡ್ಲಾ? ಎತ್ತಪೋ ನಿಂದಪೋ ಬಾಲಪೋ ಕರಗಪ್ಪೋ, ಎತ್ತಪೋ ನಿಂದವೋ ಬಾಲಪೋ ಕರಗಪ್ಪೋ, ಹುಡುಗಲ್ಲ ಮಜಕ್ಕ ನಂಗಮ್ಮ ನೋಡಪ್ಪ, ಹುಡುಗಲ್ಲ ಮಜಕ್ಕ ನಂಗಮ್ಮ ನೋಡಪ್ಪ, ಬೆಳಬೆಳಗ್ಗೆ ಚೆನ್ನಾಗಿರ್ಲಿ ಎನ್ನಪೋ, ಬೆಳಬೆಳಗ್ಗೆ ಚೆನ್ನಾಗಿರ್ಲಿ, ಎತ್ತಪ್ಪ ನಿಂದಪೋ ಬೆಳಬೆಳಗ್ಗೆ ಚೆನ್ನಾಗಿರ್ಲಿ ಎನ್ನಪೋ, ಬೆಳಬೆಳಗ್ಗೆ ಚೆನ್ನಾಗಿರ್ಲಿ. ನೀವು ಸಿಂಗಚಂದ್ರು ಅಲ್ವಾ? ಅಲ್ಲ, ನಾನು ಗಿಚ್ಚಿಗಿಲಿ ಚಂದ್ರಪ್ರಭಾ. ಥ್ಯಾಂಕ್ ಯು. ಸ್ಕಿಟ್ ಇಷ್ಟ ಆದಿತ್ತನಾ? ಸಬ್ಸ್ಕ್ರೈಬ್ ಮಂಪುಲೆ, ಶೇರ್ ಮಂಪುಲೆ, ಲೈಕ್ ಮಂಪುಲೆ.